ಕೊಲ್ಯ ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನದ ಸಹಕಾರಡ್ ಮಾತೃಮಂಡಳಿ ವತಿರ್ದು ಶ್ರೀ ದುರ್ಗಾ ನಮಸ್ಕಾರ ಹೋಮ ಬೊಕ್ಕ ಪೂಜಾ ಕಾರ್ಯಕ್ರಮ ಶ್ರೀ ಕ್ಷೇತ್ರಡು ಶುಕ್ರವಾರ ಬಯ್ಯಗ ನಡೆತಂಡು ಬಯ್ಯಡು ಸಾಮೂಹಿಕ ಸಂಕಲ್ಪ ಆದ ಶ್ರೀ ದುರ್ಗಾ ನಮಸ್ಕಾರ ಹೋಮ ಬೊಕ್ಕ ಪೂಜಾ ಕಥಾ ಪಾರಾಯಣ ಶುರುವಾಂಡು ओम श्रीधराय नमः कमलपुष्पं समर्पयामि ओम चंडिकाय नमः पाटले पुष्पं समर्पयामि ओम अमरप्रियाय नमः पुष्पं समर्पयामि ओम महालक्ष्मी नमः सेवंतिका पुष्पं समर्पयामि ओम शिवाय नमः पारिजात पुष्पं समर्पयामि ओम शंकरार्धजने नमः गोविंद पुष्पं समर्पयामि ओम ब्रह्मांड लोकपालिनी नमः मल्लिका पुष्पं समर्पयामि ओम भद्राय नमः जाति पुष्पं समर्पयामि ओम निर्मलाय नमः अर्क पुष्पं समर्पयामि ओम गौर्ये नमः पुनाग पुष्पं समर्पयामि ओम वेदवस्त्राय नमः द्रोण पुष्पं समर्पयामि ओम शुंभग्ने नमः दुर्गे पुष्पं समर्पयामि ओम मायाय नमः पूर्णपुष्पं समर्पयामि ओम भवनाशिन्ये नमः माधवी पुष्पं समर्पयामि ओम गोविन्दाय नमः सुगन्धिका पुष्पं समर्पयामि ओम ब्रह्मवाहिन्ये नमः इन्दीवर पुष्पं समर्पयामि ओम चन्द्रमौलिन्ये नमः मालती पुष्पं समर्पयामि ओम श्री भागवतन्ये नमः सर्वपुष्पाणि समर्पयामि पत्रपूजां करिष्ये ओम दुर्गायै नमः शतपत्रवस्त्रं समर्पयामि ओम मायायै नमः वाजिपत्रं समर्पयामि ओम मायायै नमः पुष्पपत्रं समर्पयामि ओम अंबिकायै नमः पावकपत्रं समर्पयामि ओम कल्याण्यै नमः पुत्रान्तपत्रं समर्पयामि ओम मूर्त्यै नमः चम्पकापत्रं समर्पयामि ओम कालिन्यै नमः अक्षपत्रं समर्पयामि ओम चन्द्रिकायै नमः दत्तूरपत्रं समर्पयामि ओम शाम्भव्यै नमः नन्द्यावत्तपत्रं समर्पयामि ओम शारदायै नमः बिल्वपत्रं समर्पयामि ओम सरस्वत्यै नमः शमीपत्रं समर्पयामि ओम वेदमात्रे नमः वेणुपत्रं समर्पयामि ओम सर्वजनन्यै नमः सकलकृष्णाय समर्पयामि शरण्ये त्र्यंबके गौरी नारायणी नमोस्तुते प्रार्थನೆ ಮಾಡಿಕೊಂಡು Gracias.
ರಾತ್ರಿಡು ಹೋಮ ಪೂರ್ಣಾಹುತಿಯಾದ ಪೂಜಾ ಮಂಗಳಾಚರಣೆ ನಡೆದது.
ಕ್ಷೇತ್ರ ಸಾನ್ನಿಧ್ಯಡ್ಲ ಮಹಾಪೂಜೆ നടത്തുന്നത്.
ओम कामचिदंतां तपसात्तनोतेन वैरोधरीं कर्मफलेषु विष्टाः आर्यां तैलीं शरणशरणपत्ये सुवसिकरायतिः ओम कामचिदंतां तपसात्तनोतेन वैरोधरीं कर्मफलेषु विष्टाः दुर्गां देवीं ಕೆಳಗೆ ನಿಂತ್ಕೊಂಡ್ರೆ
धीमहि तन्नो दुर्गे प्रचोदयात् यो वेदादोस्वरः प्रोक्तो वेदान्तेन प्रतिष्ठितः तस्य प्रकृतिलीनस्य यः परस्य महेश्वरः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोऽस्तुते विद्युद्दाम समप्रभां भगवति स्कन्धस्थितां भीषणां याभिकरवारखेटविशुद्धस्ताभिलासेवितां हस्तैश्चक्रकलासिखेटविशिखां शापं गुडन्तर्जनीं बिभ्राणामलात्मिकां शशिधरां दुर्गां त्रिनेत्रां भजे शक्ति सांग साय समान सपरिवार सर्वालंकार सूचिते श्री दुर्गा परमेश्वर्यै नमः वेदोक्तं पुष्पांजलिं समर्पयामि। ಎಲ್ಲ ದೇವತಾ ಚೈತನ್ಯಗಳಿಗೂ ಕೂಡ ಅಗ್ನಿ ಅಂತ ಹೇಳತಕ್ಕಂಥದ್ದು ಸಾಧನವಾಗಿರ್ತದೆ, ಉಗ್ರವಾಗಿರ್ತದೆ, ಆರಾಧನೆ ಮಾಡಲಿಕ್ಕೆ ಒಂದು ಸಾಧನ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಇವತ್ತು ಈ ಸನ್ನಿಧಾನದ ಅಭಿವೃದ್ಧಿಗೋಸ್ಕರವಾಗಿ ಅದೇ ರೀತಿ ಶೀಘ್ರವಾಗಿ ಬ್ರಹ್ಮಕಲಶ ಇತ್ಯಾದಿ ಸತ್ಕರ್ಮಾಚರಣೆ ಈ ಸಾನ್ನಿಧ್ಯದಲ್ಲಿ ನಡೀಬೇಕು. ಅದೇ ರೀತಿ ಮೂಕಾಂಬಿಕಾ ದೇವಿಯ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಬೇಕು ಅಂತ ಹೇಳತಕ್ಕಂತಹ ಸಂಕಲ್ಪದಲ್ಲಿ ದುರ್ಗಾರಾಧನೆಯನ್ನು ನಾವು ಮಾಡಿದ್ದೇವೆ. ದುರ್ಗೆ ಅಂತ ಹೇಳಿದರೆ ಸಮಸ್ತ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ, ಆದಿಶಕ್ತಿ ಅಂತ ಕರೀತಾರೆ. ಆ ದುರ್ಗೆಯ ಆರಾಧನೆಯಿಂದ ಸಮಸ್ತ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯ. ನಾವು ಮಾಡಿರ್ತಕ್ಕಂತಹ ಪಾಪಕ್ಕೆ ಅನುಸಾರವಾಗಿ ಈ ಜನ್ಮ ನಮಗೆ ಪ್ರಾಪ್ತಿಯಾದರೂ ಕೂಡ ಈ ಜನ್ಮದಲ್ಲಿ ಸುಖ ದುಃಖ ಅಂತ ಹೇಳತಕ್ಕಂಥದ್ದು ಹಗಲು ರಾತ್ರಿ ಯಾವ ರೀತಿ ನಮಗೆ ಕಾಣಲಿಕ್ಕೆ ಸಿಗ್ತದೆಯೋ ಅದೇ ರೀತಿ ಸುಖ ದುಃಖ ಅಂತ ಹೇಳತಕ್ಕಂಥದ್ದು ಸ್ಪರ್ಶ ಆಗ್ತದೆ. ಆ ಸುಖ ದುಃಖಗಳನ್ನು ಪರಿಮಾರ್ಜನೆ ಆಗಬೇಕು ಅಂತ ಹೇಳಿದರೆ ದೇವತಾ ಮೊರೆ ಹೋದರೆ ಅದರಿಂದ ದೂರ ಮಾಡಲಿಕ್ಕೆ ಸಾಧ್ಯ ಅಂತ. ಅದನ್ನು ಶಂಕರಾಚಾರ್ಯರು ಹೇಳಿದ್ರು ಏನು ಅಂತ ಹೇಳಿದರೆ ಮತ್ಸಮ ಪಾತಕೀ ನಾಸ್ತಿ ಪಾಪಗ್ನಿ ತ್ವತ್ಸದಾನೆ. ಈ ಮಣ್ಣಿನಲ್ಲಿ ಹುಟ್ಟಿದ ಮೇಲೆ ಪಾಪ ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಮಣ್ಣಿನಲ್ಲಿ ನಿಂತುಕೊಂಡಿರತಕ್ಕಂತಹದ್ದು ನಡೆಯುವುದು ಕೂಡ ಒಂದು ಪಾಪಕರ್ಮ ಸಂಭವಿಸ್ತದೆ. ಹೇಗೆ ನಾವು ನಡೆದು ಹೋಗುವಾಗ ಒಂದು ಚಿಕ್ಕ ಚಿಕ್ಕ ಜೀವರಾಶಿಗಳು ನಮ್ಮ ಕಾಲ್ತುಳಿತಕ್ಕೆ ಸಿಕ್ಕಿ ಮರಣ ಹೊಂದುತ್ತದೋ ಅದೇ ರೀತಿ ನಾವು ಮಾಡತಕ್ಕಂತಹ ಪಾಪಕ್ಕೆ ಅನುಸಾರವಾಗಿ ಈ ಜನ್ಮದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಷ್ಟ ನಷ್ಟಗಳು ಪ್ರಾಪ್ತಿಯಾಗ್ತದೆ. ಆ ಪಾಪವನ್ನು ದೂರ ಮಾಡತಕ್ಕಂತಹ ಶಕ್ತಿ ಪಾಪಗ್ನಿ ಅಂತ ಶಂಕರಾಚಾರ್ಯರು ಹೇಳಿದರು. ಪಾಪವನ್ನು ದೂರ ಮಾಡತಕ್ಕಂಥವಳು ದುರ್ಗಾ ಪರಮೇಶ್ವರಿ. ಪಾಪಗ್ನಿ ಪಾಪವನ್ನು ದೂರ ಮಾಡತಕ್ಕಂಥವಳು. ಅಂತಹ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿದ್ದೇವೆ. ಇಲ್ಲಿ ಶೀಘ್ರಾತಿ ಶೀಘ್ರವಾಗಿ ದೇವತಾ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಗುರುಗಳ ಸಾನ್ನಿಧ್ಯ ಇರತಕ್ಕಂತಹ ಈ ಜಾಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸತ್ಕರ್ಮಾಚರಣೆಯನ್ನು ಮಾಡತಕ್ಕಂತಹ ಶಕ್ತಿಯನ್ನು ತಾಯಿ ದುರ್ಗಾ ಪರಮೇಶ್ವರಿ ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿ ಶೀಘ್ರಾತಿ ಶೀಘ್ರವಾಗಿ ಬ್ರಹ್ಮಕಲಶ ಇತ್ಯಾದಿ ಕರ್ಮಗಳನ್ನು ಸಾಂಗವಾಗಿ ನೆರವೇರಿಸತಕ್ಕಂತಹ ಶಕ್ತಿಯನ್ನು, ಐಕ್ಯಮತ್ಯವನ್ನು, ಪ್ರಧಾನವಾಗಿ ಬೇಕಾದಂತಹದ್ದು ಐಕ್ಯಮತ್ಯ. ಈ ಪಾಪ ಯಾಕೆ ಇಷ್ಟು ಲೇಟ್ ಆಯಿತು, ಯಾಕೆ ಕಷ್ಟ ಬಂತು ಅಂತ ಹೇಳಿದರೆ ಯಾರ್ಯಾರನ್ನೂ ಹೇಳೋದಲ್ಲ, ನಮ್ಮನ್ನೇ ನಾವು ಹೇಳಬೇಕು. ಯಾಕೆ ಅಂತ ಹೇಳಿದರೆ ಈ ದೇವಸ್ಥಾನದ ಒಳಗೆ ಬಂದ ಮೇಲೆ ನಾವು ದೇವರ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಬಾರ್ದು. ದೇವರ ರೀತಿಯಾದಂಥ ಜಪ, ಬೇರೆ ಬೇರೆ ರೀತಿಯಾದಂಥ ಭಜನೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಮಾತ್ರ ಅವಕಾಶ. ಆ ಅವಕಾಶ ಬಿಟ್ಟು ನಮ್ಮ ಮನಸ್ಸು ಬೇರೇನೋ ಆಲೋಚನೆ ಮಾಡ್ತಾರೆ. ಈ ವ್ಯವಹಾರವನ್ನು ಬೇರೆ ಬೇರೆ ವ್ಯವಹಾರವನ್ನು ನಾವು ಮಾತಾಡ್ತೇವೆ. ಅದೊಂದು ದ್ವೈತವಾಗಿ ಸಂಭವಿಸ್ತದೆ. ಆ ದ್ವೈತದ ಪ್ರಭಾವವಾಗಿ ಆ ಪ್ರತಿಯೊಂದು ಕೆಲಸಕ್ಕೂ ಕೂಡ ತಡೆ ಪ್ರಾಪ್ತಿಯಾಗ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೇ ರೀತಿ ಕೊಟ್ಟಂತಹ ಸೇವೆಯನ್ನು ದುರ್ಗಾ ಪರಮೇಶ್ವರಿ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಕ್ಷೇತ್ರ ಅಭಿವೃದ್ಧಿ ಇತ್ಯಾದಿ ಕೆಲಸ ಕಾರ್ಯಗಳಲ್ಲಿ ಬರತಕ್ಕಂತಹ ವಿಘ್ನಗಳನ್ನೆಲ್ಲ ದೂರ ಮಾಡಿ ಉತ್ತರೋತ್ತರಾದ ಅಭಿವೃದ್ಧಿಯನ್ನು ಕೊಡಬೇಕು. ಈ ಸ್ಥಾನದಲ್ಲಿ ಮೂಕಾಂಬಿಕೆಯನ್ನು ಶರಣು ಬಂದವರಿಗೆ ಅವರವರ ಸಂಕಲ್ಪವನ್ನು ಕೈಗೂಡಿ ಬರತಕ್ಕಂತಹ ಶಕ್ತಿಯನ್ನು ತಾಯಿ ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿಯಾದಂತಹ ಕೊಟ್ಟಂತಹ ದ್ರವ್ಯ ಯಾವ ರೀತಿ ಭಸ್ಮವಾಗಿ ನಮಗೆ ಪ್ರಸಾದ ರೂಪದಲ್ಲಿ ಸಿಗ್ತದೆಯೋ ಅದೇ ರೀತಿಯಾಗಿ ನಾವು ಮಾಡಿರತಕ್ಕಂತಹ ಸಮಸ್ತ ಪಾಪಗಳು ಕೂಡ ನಿಶೇಷವಾಗಿ ಪರಿಹಾರವಾಗಿ ಉತ್ತರೋತ್ತರಾದ ಅಭಿವೃದ್ಧಿ, ಶ್ರೇಯಸ್ಸು, ಕೀರ್ತಿ, ಧನಲಾಭ, ಪುತ್ರಪೌತ್ರಾದಿ ಅನುಚ್ಛಿನ್ನವಾದಂತಹ ಸಂತತಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಬೇರೆ ಬೇರೆ ಆಸೆಗಳಿರ್ತಾರೆ. ಆ ಆಸೆಗಳನ್ನು ತಾಯಿ ದುರ್ಗಾ ಪರಮೇಶ್ವರಿ ಅನುಗ್ರಹ ಮಾಡಿಕೊಡಬೇಕು ಅಂತ ಹೋಮದ ಪ್ರಸನ್ನ ಕಾಲದಲ್ಲಿ ಎಲ್ಲರೂ ಕೂಡ ಒಂದೇ ಮನಸ್ಸಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆ ಹೇಳಿದಾಗ ಹೇಳಿ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಎಂಬ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನಮಸ್ಕಾರ.
नमः ओम हिमाचल महावंशवाहनाय नमो नमः ओम शंकराध्याय सौंदर्य शरीराय नमो नमः ओम दशंधर विग्रहाय नमो नमः ओम महातिशय सौंदर्य लावण्याय नमो नमः ओम शशांक शेखर प्राणवल्लभाय नमो नमः ओम सदा पंचदशात्मैक्य स्वरूपाय नमो नमः ओम वज्रमाणिक्य गगनकिरीटाय नमो नमः ओम कस्तूरी तिलकोद्भास विठलाय नमो नमः ओम भस्मरेखांकित लसन्मस्तकाय नमो नमः ओम श्वेतांबूरहदलोचनाय नमो नमः ओम शरच्चाम्पेय पुष्पाभनासिकाय नमो नमः ओम रसत्कांकनताटंकराय नमो नमः ओम मणिदर्पणसंकाशकपोलाय नमो पद्मगिरं मन्दारसुमानिन्ये नमो नमः ओम सुवर्णमध्वयुग्माभसुमकाय नमो नमः ओम रमणीयचतुर्बाहुसंयुक्ताय नमो नमः ओम करकांगदकेयूरभूषिताय नमो नमः ओम बृहत्सौवर्णसौन्दर्यवसनाय नमो नमः ओम बृहन्नितम्बविलसद्दर्शनाय नमो नमः ओम सौभाग्यपीठस्थाय नमो नमः ओम श्रीकण्ठनेत्रकुमुदचन्द्रिकाय नमो नमः ओम भक्तरक्षणदाक्षिण्यकटाक्षाय नमो नमः ओम भूतेशालिङ्गनोद्भूतपदकाङ्ग्यै नमो कवीक्षणाय नमो नमः ओम ब्रह्मोपेन्द्रशिरोरत्नरञ्जिताय नमो नमः ओम श्रीउद्याय नमो नमः ओम अनाहतमहापद्ममन्दिराय नमो नमः ओम सहस्रारसरोजातवासिताय नमो नमः ओम पुनरावृत्तिरहितप्रस्थाय नमो नमः ओम वाणी गायत्री सावित्री सन्नुताय नमो नमः ओम रमा भूमिसुताराध्य पदाब्जाय नमो नमः ओम लोपामुद्रार्चनेश्वरीवर्चनाय नमो नमः ओम सहस्रगति सौन्दर्य शरीराय नमो नमः ओम भावनामात्र संतुष्ट हृदयाय नमो नमः ओम सप्तसंपूर्ण विज्ञान सिद्धिदाय नमो नमः ओम त्रिलोचनकटोल्लास फलदाय नमो नमः ओम श्रीसुधात्रिमणिद्वीपमध्यगाय नमो नमः ओम साक्षाद्धरविनिर्भेद साधनाय नमो नमः ओम श्रीनाथसोदरी भूतशोभिताय नमो नमः ओम चंद्रशेखर भक्तार्तिभजनाय नमो नमः ओम सर्वोपाधिविनिर्मुक्तैकन्याय नमो नमः ओम नामपारायणाभीष्टफलदाय नमो नमः ओम कृष्णादिविनिरोधान संकल्पाय नमो नमः ओम श्री षोडशाक्षरी मंत्रमध्यगाय नमो नमः ओम अनाद्यन्तस्वयंभूतविद्यमूर्त्यै नमो नमः ओम भक्तमण्डल संयुक्त ललिताय नमो नमः ओम भक्तहंसपति मुक्तनियोगाय नमो नमः ओम भण्डदैत्यवश महासप्तनाशनाय नमो नमः ओम क्रूरभण्डशिरच्छेद निपुणाय नमो नमः ओम धात्रज्ञसुरादीशुकदाय नमो नमः ओम चण्डमण्डलशुम्भादिखण्डनाय नमो नमः ओम रक्ताक्षरकृतिह्वादिशिक्षणाय नमो नमः ओम महिषासुरदोर्वीर्यनिग्रहाय नमो नमः ओम अभ्रदेशमहोत्साहकारणाय नमो नमः ओम महेशयुक्तनटनतत्पराय नमो नमः ओम निजभर्तृमुखाम्भोजचिन्तनाय नमो नमः ओम वृषभध्वजविज्ञानभावनाय नमो नमः ओम जन्ममृत्युजरारोगभञ्जनाय नमो नमः ओम विधेयमुक्तविज्ञानसिद्धिदाय नमो नमः ओम कामक्रोधादिषड्वर्गनाशनाय नमो नमः ओम राजराजार्चतपसरोगाय नमो नमः ओम सर्ववेदान्तसंसिद्धसुतत्ताय नमो नमः ओम श्रीवीरभक्तविज्ञानविधानाय नमो नमः ओम अशेषदुष्टदुष्टसूत्रनाय नमो नमः ओम साक्षात् श्रीदक्षिणामूर्तिमनोज्ञाय नमो नमः ओम हरमेधार्घसम्पूर्जमहिमाय नमो नमः ओम दक्षप्रजापतिसुताय नमो नमः ओम सुमबाणेक्षगोरङ्गपण्डिताय नमो नमः ओम नित्ययौवनमाङ्गल्यमङ्गलाय नमो नमः ओम महादेवसमायुक्तशरीराय नमो नमः ओम महादेवतोत्सुत्य महादेव्यै नमो नमः ह्रीं श्रीं ललिताम्बिकायै नमः सिन्दूरावरण विग्रहान्तरयां माणिक्यमौले पुरस्तारायं मेघनां समुखे मापीरमक्षोधां आदित्यामरिपूर्णकृतशकं रक्तोत्पलं निप्रतीं सौम्यां रत्नघटस्थलक्तचरणां ध्यायेत् परामम्बिकाम्
प्रतिष्ठितः तस्य प्रकृतिलीनस्य यः परस्य महेश्वरः
ज्ञानं तदपि जनजाने स्तुतिकथाः तदपि जनजाने विरपरम् परञ्जाने मातस्त्वदनुसरणं क्लेशहरणम् विधेयज्ञानेन द्रविडविरहेणालसतजा विधेया शक्यत्वान्नवचरणयोर्याचिरभूत् तदेतच्छन्तव्यं जननि सकलोद्धारिणि शिवे पुत्रो जायेत क्वचिदपि कुमाता न भवति पृथिव्यां पुत्रास्ते जननि बहवः सन्ति सरलाः परं तेषां मध्ये विरलतरोऽहं तव सुतः पदीयोऽयं त्यागः समुचितमिदन्नो तव शिवे कुपुत्रो जायेत क्वचिदपि कुमाता न भवति जगन्मातरं मातस्तव चरणसेवा न रचिता न वादत्तं देवि द्रविणमपि भूयस्तव मया तथापि त्वं स्नेहं वैनिरुपमं यत्र कुरुषे पुत्रो जायेत क्वचिदपि कुमाता न भवति परित्यक्त्वा देवान् विविधसेवा कुलतया मया पञ्चाशीते अधिकमपरीते तु वयसि इदानीं चेन्मातस्तव यदि कृपा नापि भविता इदालम्बोरम्बोदरजननिकञ्जामि शरणम् श्वपाको जल्पाको भवति मधुपाको पमकिरा निरातङ्को रङ्को विहरति तिरङ्कोटिकनकैः तवापर्णे कर्णे विशति मनुवर्णे फलविदम् जनको जानीते जननि जपनीयं जपविधौ चिताभस्मालेपो गरलमशनं विक्पटधरो जटाधारी कण्ठे भुजगपतिहारी पशुपतिः कपाली भूतेशो भजति जगदीशैकपदवीं भवानि त्वत्पाणिग्रहणपरिपाली फलमिदम् न मोक्षस्याकाङ्क्षा न च विभववाञ्छापि च न मे न विज्ञानापेक्षा श्रीमुखि सुखेच्छापि न पुनः अतः स्वां संयागे जननि जननीं जातु मम वै मृडानि रुद्राणि शिव शिव भवानीति जपतः नाराधिकासि विधिना विविधोपचारैः किं रोक्ष किं परपरैर्न कृतं वचोभिः श्यामे त्वमेव यदि किञ्चन मयि यदाते धत्से कृपामुचितमं परं तदेव आपत्सुमग्नस्मरणं तदीयं करोमि दुर्गे करुणार्णवेशी नैतच्छठत्वं मम भावयेथाः क्षुधातृषार्ता जननीं स्मरन्ति जगदम्ब विचित्रमत्र किं परिपूर्णा करुणास्ति चेन्मयि अपराधपरम्पराकृतं न हि माता समुपेक्षते सुतम् मत्समः पातकी नास्ति पापघ्नी त्वत्समानहि एवं ज्ञात्वा महादेवी यथा योग्यं तथा कुरु अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां परमेश्वरि गुरुगणपति जगदम्बा श्री दुर्गा परमेश्वरी नमः वेदोक्तमन्त्रपुष्पाञ्जलिसहित मनसोद्दिष्टप्रार्थनां च समर्पयामि ತಾಯಿ ಜಗನ್ಮಾತೆ ಮೂಕಾಂಬಿಕೆಯ ಪುಣ್ಯ ಮಣ್ಣಿನಲ್ಲಿ ಪಂಚಾಗ್ನಿಗಳಿಂದ ವಿಧಿವತ್ತಾಗಿಯೂ ವೈಭವಯುಕ್ತವಾಗಿಯೂ ಕೂಡ ಆರಾಧಿಸಲ್ಪಟ್ಟಂತಹ ತ್ರಿಮೂರ್ತಿ ಸ್ವರೂಪಳಾದಂತಹ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯ ಆರಾಧನೆಯ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಕೂಡ ಆ ತಾಯಿಯ ಸುಕೋಮಲವಾದಂತಹ ಚರಣ ಯುಗ್ಮಗಳಲ್ಲಿ ಶರಣಾಗತರಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಈ ಕಾಲಘಟ್ಟದಲ್ಲಿ ನಾವು ಶರಣಾಗತಿಯಾಗದೆ ಹೋದರೆ ಇನ್ನು ಯಾವತ್ತೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ದೇವರತ್ತೆ ಉತ್ಕೃಷ್ಟವಾದಂತಹ ವರವನ್ನು ಅಥವಾ ಅಭೀಷ್ಟ ಸಿದ್ಧಿಯನ್ನು ಕೇಳುವುದಕ್ಕೆ ಕಾಲಾವಕಾಶ ನಮಗಿಲ್ಲ. ಷೋಡಶ ಉಪಚಾರಗಳಿಂದ ಅತ್ಯಂತ ಸಂತುಷ್ಟಳಾದಂತಹ ತಾಯಿ ಜಗನ್ಮಾತೆ
ವರಸಿದ್ಧಳಾಗಿರುವಂಥವರು. ವರಸಿದ್ಧಳು ಅಂತ ಹೇಳಿದರೆ ನಮಗೆ ಅನುಗ್ರಹವನ್ನು ಮಾಡುವುದಕ್ಕೆ ಸಿದ್ಧಸ್ಥಳಾಗಿರುವಂತಹ ಕಾಲಘಟ್ಟ ಅಂತ. ಈ ಕಾಲಘಟ್ಟದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದರೆ, ನಮ್ಮೊಳಗೆ ಯಾವುದೇ ರೀತಿಯಾದಂತಹ ಅಹಂಕಾರ ಇರಬಾರ್ದು. ನಾನು ಪೂಜಕ, ನಾನು ಅರ್ಚಕ, ನಾನು ತಂತ್ರಿ, ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ, ಇದೆಲ್ಲ ಕೇವಲ ವ್ಯಾವಹಾರಿಕವಾಗಿರುವಂಥದ್ದು. ವ್ಯವಹಾರವನ್ನು ನಡೆಸುವುದಕ್ಕೆ ಬೃಹತ್ತಾದಂತಹ ಒಂದು ಸಂಸಾರವನ್ನು ನಡೆಸುವುದಕ್ಕೆ ಮೂಕಾಂಬಿಕಾ ಸನ್ನಿಧಿಯಲ್ಲಿರುವಂತಹ ಭಕ್ತಾದಿಗಳು ಎನ್ನುವಂತಹ ಸಂಸಾರವನ್ನು ನಡೆಸಿಕೊಂಡು ಹೋಗುವುದಕ್ಕಿರುವಂತಹ ಒಂದು ನಾಮಕ್ಕೆ ಬರೆಯೇ ಇರುವಂತಹ ಒಂದು ಹೆಸರುಗಳು ಮಾತ್ರ ಇದಲ್ಲ. ತಾಯಿಯ ಎದುರಿನಲ್ಲಿ ನಾವೆಲ್ಲರೂ ಕೂಡ ಶರಣಾಗತರು, ನಾವೆಲ್ಲರೂ ಕೂಡ ಮಕ್ಕಳೇ. ಹಾಗಾಗಿ ಹೇಳಿರುವಂಥದ್ದು ಆಗಲೇ ಹೇಳಿದ ಹಾಗೆ ಕುಪುತ್ರೋ ಜಾನೇತ ಪಠಿತಪಿ ಕುಮಾತ ಅನುಭವಕ್ಕೆ. ತಾಯಿಯಮ್ಮ, ಒಂದು ವೇಳೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿದ್ದಾರೆ, ಕೆಟ್ಟ ತಾಯಿಯಂದರೆ ಯಾವ ಕಾಲಕ್ಕೂ ಕೂಡ ಇರುವುದಕ್ಕಿಲ್ಲ. ಶಂಕರಾಚಾರ್ಯ ಸ್ತುತಿಯಂತೆ ನಿರಾಲಂಬ, ಈ ಕಾಲಘಟ್ಟದಲ್ಲಿ ನಾವು ನಿರಾಲಂಬರಾಗಿದ್ದೇವೆ. ಯಾಕೆ ನಿರಾಲಂಬರು ಅಂತ ಹೇಳಿದರೆ, ಜೀರ್ಣಾವಸ್ಥೆಯನ್ನು ಹೊಂದಿದಂತಹ ಈ ಮಂದಿರವನ್ನು ನೋಡಿಯೂ ಕೂಡ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗೆಂತ ದುರ್ಗಾ ಪೂಜೆಯನ್ನು ಮಾಡಿದರೆ ನಾಳೆಯ ದಿವಸ ಜೀರ್ಣೋದ್ಧಾರವಾಗಿ ಬಿಡ್ತದೆ ಅಂತ ಹೇಳಿದರೆ ಅಲ್ಲ. ದುರ್ಗಾ ಪೂಜೆ ಜೀರ್ಣೋದ್ಧಾರಕ್ಕೆ ಪೂರಕವಾಗಿ ಇರುವಂಥದ್ದೌದು. ದುರ್ಗಾ ಪೂಜೆಯ ಮಾತ್ರದಿಂದ ಜೀರ್ಣೋದ್ಧಾರವಾಗುವಂಥದ್ದಲ್ಲ. ದೇವಿಯ ಆರಾಧನೆ, ದುರ್ಗಾ ಹವನವಾಗಲಿ, ದುರ್ಗಾ ಹೋಮವಾಗಲಿ ಅಥವಾ ದುರ್ಗಾ ಪೂಜೆ ದೈವ ಬಲವನ್ನು ಹೊಂದುವುದಕ್ಕಿರುವಂಥದ್ದು ಈ ದೇವತಾರಾಧನೆ. ನಮ್ಮೊಳಗೆ ಸದಾಕಾಲವೂ ಕೂಡ ಐಕಮತ್ಯ ಇರಬೇಕು, ಸಹಮತ್ಯ ಇರಬೇಕು. ಆ ದೇವಿಗೆ ತ್ಯಾಗವನ್ನು ಮಾಡುವುದಕ್ಕೆ ಉತ್ತಮವಾದಂತಹ ಮನಸ್ಸು ಬರಬೇಕು. ಯಾರು ಇದುವರೆಗೆ ಬರದಿರುವವರೆಲ್ಲರೂ ಕೂಡ ಆಕರ್ಷಿತರಾಗಬೇಕು. ತಾಯಿ ಮೂಕಾಂಬಿಕೆಯ, ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಯಾವ ಭಕ್ತಾದಿಗಳು, ಯಾವ ಅರ್ಚಕರು, ಯಾವ ಅಲ್ಲಿರುವಂತಹ ಅಧಿಕಾರಿಗಳು ಬನ್ನಿ 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 ಅಂತ ಕರೆಯುವುದಿಲ್ಲ. ಆದರೂ ಕೂಡ ಲಕ್ಷೋಪಲಕ್ಷ ಜನಗಳು ಹೋಗ್ತಾರೆ. ಯಾಕೆ ಅಂತ ಹೇಳಿದರೆ ಆಕರ್ಷಣಾ ಶಕ್ತಿ ಇದೆ. ತಾಯಿಯ ಬಿಂಬದಲ್ಲಿ ನೂರಾರು ಜನರನ್ನು, ಸಹಸ್ರಾರು ಜನರನ್ನು, ಲಕ್ಷ ಜನರನ್ನು ಆಕರ್ಷಿಸುವಂತಹ ಬಿಂಬಾಕರ್ಷಣ ಶಕ್ತಿಯಲ್ಲಿ ಇದೆ. ಅಂತಹ ಆಕರ್ಷಣಾ ಶಕ್ತಿಗೆ ಬೇಕಾಗಿ ದೇವತಾರಾಧನೆಯನ್ನು ಮಾಡುವಂಥದ್ದು. 18 ದಿನಗಳ ಘನಘೋರವಾದಂತಹ ಕೌರವ ಸಂಗ್ರಾಮದಲ್ಲಿ ಕೌರವರೆಲ್ಲ ಸೋತು ಸುಣ್ಣಾಗಿ ಹೋಗುತ್ತಾರೆ. ಕುರುಪುಂಗವನೊಬ್ಬ ಕುರುದಾರಣಿಯಲ್ಲಿ ಓಡೋಡಿಕೊಂಡು ಹೋಗ್ತಾನೆ ಅಂತ. ಯಾಕೆ ಅಂತ ಹೇಳಿದರೆ ಹಿಂದಿನಿಂದ ಭೀಮಸೇನ ಅಟ್ಟಾಡಿಸಿಕೊಂಡು ಬರ್ತಾ ಇದ್ದಾನೆ. ಇದನ್ನು ತಿಳಿದಂತಹ ಸಂಜಯ ಓಡೋಡಿಕೊಂಡು ಬಂದವನ ಪಾದಮೂಲದಲ್ಲಿ ಕುಳಿತುಕೊಂಡು ಕಣ್ಣೀರ ಧಾರೆಯನ್ನು ಸುರಿಸಿ, ಸ್ವಾಮಿ ಪ್ರಭೋ ಅನ್ನದಾತ, ನೀನು ಎಲ್ಲಿಗೆ ಓಡಿ ಹೋಗ್ತಾ ಇದ್ದಿ? ನಿಷ್ಪಾಂಡವ ಪೃಥ್ವಿಯನ್ನು ಮಾಡಿ ಈ ಸಪ್ತದ್ವೀಪ ವಸುಂಧರೆಗೆ ಅಧಿಪತಿಯಾಗಿ ಸಾಮ್ರಾಟನಾಗಿರಬೇಕಾದವನು ನೀನು ಎಲ್ಲಿಗೆ ಓಡಿ ಹೋಗ್ತಾ ಇದ್ದಿ ಪ್ರಭು ಅಂತ ಕಣ್ಣೀರ ಧಾರೆಯನ್ನು ಸುರಿಸಿ ಕೌರವನ ಪಾದಾರವಿಂದಗಳಲ್ಲಿ ಕೇಳ್ತಾನೆ ಅಂತ. ಆವಾಗ ಕೌರವ ಹೇಳುವಂತಹ ಜನಬಲ ಇತ್ತು, ನಮಗೆ ಜನಬಲ ಬೇಕಷ್ಟು ಜನಗಳಿದ್ದಾರೆ. ನಿಮಗೆ ಜನಬಲವಿತ್ತು, ಅಧಿಕಾರ ಬಲ ಇತ್ತು, ಧನಬಲವೂ ಇತ್ತು, ದೈವ ಬಲವೊಂದಿಲ್ಲದೊಡೆ. ಕೌರವನಿಗಿದ್ದಂತಹ 11 ಅಕ್ಷೋಹಿಣಿ ಸೇನೆ, ಪಾಂಡವನಿಗಿದ್ದಂತಹ 5 ಅಕ್ಷೋಹಿಣಿ ಸೇನೆಗೆ ಎದುರು ಸೋತು ಸುಂದಾಗಿ ಮಲಗಿ ಖಾಲಿಯಾಗಿ ಹೋಗಿತ್ತು. ಯಾಕೆಂದರೆ ದೈವ ಬಲ ಇಲ್ಲ. ಕೃಷ್ಣ ಎನ್ನುವಂತಹ ದೈವಬಲ ಪಾಂಡವರ ಜೊತೆ ಇತ್ತು. ಈ ದುರ್ಗಾ ಪೂಜೆ ಎನ್ನುವಂಥದ್ದು ಈ ಕ್ಷೇತ್ರದಲ್ಲಿ ತಾಯಿ ಮೂಕಾಂಬಿಕೆಯ ಮಂದಿರದ ಜೀರ್ಣೋದ್ಧಾರ, ಮೂಕಾಂಬಿಕೆಯನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ನಾವೆಲ್ಲ ಜನ. ಅವಳು ಜೀರ್ಣರಾಗಿಲ್ಲ. ತಾಯಿ ಮಹಾತಾಯಿ ಅವಳು ಸದಾಕಾಲವೂ ಕೂಡ ಪೂರ್ಣಳಾಗಿ ಇರುವಂಥವಳು ತಾಯಿ. ಅವಳ ಮಂದಿರ ಇದೆಯಲ್ಲ, ನಾವು ಆರಾಧನೆ ಬೇಕಾಗಿ, ನಮ್ಮ ಕಾಮನಾ ಸಿದ್ಧಿಗೆ ಬೇಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಒಂದು ಭವ್ಯವಾದಂತಹ, ದಿವ್ಯವಾದಂತಹ, ನಮ್ಮ ಹೃದಯದಲ್ಲಿದ್ದಷ್ಟೇ ಸುಂದರವಾದಂತಹ ಮಂದಿರ ಅವಳಿಗೆ ಬೇಕಲ್ಲ. ಆ ಮಂದಿರ ನಿರ್ಮಾಣಕ್ಕೆ ಬೇಕಾದಂತಹ ದೈವಬಲ ಪ್ರಾಪ್ತದೆ. ದೈವಬಲವನ್ನು ಸಂಪಾದನೆ ಮಾಡುವುದಕ್ಕೆ ಬೇಕಾಗಿ ಮಾತೃಮಂಡಳಿಯಲ್ಲ, ಮಾತೃಮಣಿಯವರು. ಮಣಿ ಅಂತ ಹೇಳಿದರೆ ಬೆಲೆ ಬಾಳುವಂಥದ್ದು ಅಂತ ಅರ್ಥ. ತಾಯಂದಿರೆಲ್ಲ ಸೇರಿಕೊಂಡು ಈ ದಿವಸ ಆ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಈ ಕ್ಷೇತ್ರದಲ್ಲಿ, ಈ ಸನ್ನಿಧಿಯಲ್ಲಿ, ಆ ಮೂಕಾಂಬಿಕೆಯ ಪುಣ್ಯತಮವಾದಂತಹ ಮಂದಿರಲ್ಲಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಆಚರಿಸಿಕೊಂಡು ಆರಾಧಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ತಾಯಿ ದುರ್ಗಾ ದುರ್ಗತಿ ಪ್ರಶಮನಿ. ಅವಳು ಯಾರು ಅಂತ ಹೇಳಿದರೆ ದುರ್ಗತಿಯನ್ನು ನಾಶ ಮಾಡುವಂತೆ. ಯಾವಾಗ ದುರ್ಗತಿ ಮೂಲದಲ್ಲಿ ಯಾವಾಗ ಮಾಡಿದ್ದಾಳೆ ಅಂತ ಹೇಳಿದರೆ, ಮಹಿಷಾಸುರನ ಅಟ್ಟಹಾಸ ಜಾಸ್ತಿಯಾದಾಗ ದೇವಾದಿ ದೇವತೆಗಳೆಲ್ಲರೂ ಹೋಗಿ ಶಿವನಲ್ಲಿಯೂ ಅದೇ ರೀತಿ ವಿಷ್ಣುವಿನಲ್ಲಿಯೂ ಮಹೇಶ್ವರನಲ್ಲಿಯೂ ಪ್ರಾರ್ಥಿಸಿಕೊಂಡಾಗ 3,000,000 ದೇವತೆಗಳೆಲ್ಲರೂ ಕೂಡ ಒಂದಾಗಿ ಅವರೆಲ್ಲರ ದೇಹದಿಂದ ಹೊರಹೊಮ್ಮಿದಂತಹ ತೇಜಸ್ಸು ಏಕೀಕೃತವಾಗಿ ನಾರೀ ರೂಪವನ್ನು ತಾಳಿ ಇಳೆಗವತರಿಸಿ ಬಂದಂಥದ್ದು ತಾಯಿ ದುರ್ಗಾ ಪರಮೇಶ್ವರಿಯ ಅವತಾರ. ತಾಯಿ ದುರ್ಗಾ ಪರಮೇಶ್ವರಿಯ ಈ ಭೂಮಿಗೆ ಇಳೆಗೆ ಅವಳದ್ದಾದಂತಹ ಸಾನ್ನಿಧ್ಯ ಬಂದಿರುವಂಥದ್ದು 3,000,000 ದೇವತೆಗಳ ಶಕ್ತಿಯದು. ಅಂತಹ ಬಂದಂತಹ ಶಕ್ತಿ ಭೂಮಿಗೆ ಮಾರಕವಾಗಿದ್ದಂತಹ ಮರ್ತ್ಯದಲ್ಲಿರುವಂತಹ ಸಾತ್ವಿಕರಿಗೋ, ಸ್ತ್ರೀಯರಿಗೋ, ಋಷಿಪುಂಗವರಿಗೋ ತೊಂದರೆಯನ್ನು, ಉಪಟಳವನ್ನು
ದುರಿತವನ್ನು ಬಾಧೆಯನ್ನು ಕೊಡ್ತಾ ಇದ್ದಂತಹ ಶಕ್ತಿ ನಿವಾರಣೆಗೆ ಬೇಕಾದಂತಹ ಯಾವ ಶಕ್ತಿ ಮಹಾಶಕ್ತಿ ಇದೆ, ಮಹಿಷಾಸುರನೆನ್ನುವಂತಹ ಶಕ್ತಿ, ಆ ಶಕ್ತಿಯನ್ನು ನಿವಾರಣೆ ಮಾಡುವುದಕ್ಕೆ 18 ಭುಜವನ್ನು ತಾಳಿಕೊಂಡು ಇಳಗೆ ಬಂದಂಥವಳು 3 ಲೋಕವನ್ನು ಕೂಡ ಬೆಳಗಿಸುವಂತಹ ತೇಜೋ ರೂಪವನ್ನು ಹೊಂದಿಕೊಂಡು ಒಂದು ಸೂರ್ಯ ಅಲ್ಲ, ಕೋಟಿ ಕೋಟಿ ಸೂರ್ಯರಷ್ಟು ಪ್ರಕಾಶಮಾನವಾಗಿ ಸಿಂಹವಾಹಿನಿಯಾಗಿ ಭೂಮಿಗೆ ಬಂದಂಥವಳು ತಾಯಿ ದುರ್ಗಾ ಪರಮೇಶ್ವರಿ. ಆ ಮೂಲಕವಾಗಿ ದುರ್ಗಾ ಮಹಿಷಾಸುರನೇ ಮೊದಲಾದಂತಹ ಸಮಸ್ತ ಸೈನ್ಯವನ್ನು ಕೂಡ 9 ದಿನಗಳಲ್ಲಿ ನಾಶವನ್ನು ಮಾಡಿ ಭೂಮಿಗೆ ತಂಪನ್ನು, ಭೂಮಿಗೆ ಸಾತ್ವಿಕ ಶಕ್ತಿಗೆ ಬಲವನ್ನು ಕೊಟ್ಟಂಥವಳು, ಎಲ್ಲರಿಗೂ ಕೂಡ ಅಭಯವನ್ನು ತುಂಬಿದವಳು ದೇವಿ. ದೇವೇಂದ್ರನೇ ಮೊದಲಾದಂತಹ ದೇವರಿಗೆಲ್ಲರಿಗೂ ಕೂಡ ಎಲ್ಲ ದೇವ ಶಕ್ತಿಗಳಿಗೆ ಅನುಗ್ರಹವನ್ನು ಮಾಡಿದ್ದಾಳೆ ಅಂತ ಕದಂಬರ ವನವಾಸಿಯಾಗಿರ್ತೇನೆ ಯಾರು ಅಮ್ಮ ದುರ್ಗೆ ಅಂತ ಕರೀತಾರೆ ಅವರದ್ದಾದಂತಹ ದುರ್ಗತಿ ಪ್ರಶಮನಿ. ಆ ಕಾಲಕ್ಕೆ ದುರ್ಗತಿ ಪ್ರಶಮನಿಯಾಗಿ, ಯಾವುದು ದುರ್ಗತಿ ಅಂದರೆ ಇದೆಲ್ಲವೂ ಕೂಡ ದುರ್ಗತಿ. ನಮ್ಮ ಸಂಸಾರಕ್ಕೆ ತೊಂದರೆಗಳು ಬಂದರೆ ಅದು ದುರ್ಗತಿ, ನಮ್ಮ ಮಕ್ಕಳಿಗೆ ವಿದ್ಯೆ ಇಲ್ಲ ಅಂತ ಹೇಳಿ ಅದರದ್ದು ದುರ್ಗತಿ, ನಮ್ಮ ಉದ್ಯೋಗ ವ್ಯವಹಾರ ಕ್ಷೇತ್ರಾದಿಗಳು ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ ಅಂತ ಹೇಳಿದರೆ ನಮ್ಮ ಸಂಸಾರದ ನಮ್ಮ ವ್ಯವಹಾರ ಕ್ಷೇತ್ರದ ದುರ್ಗತಿ ಅದು. ಇಂತಹ ಎಲ್ಲ ದುರ್ಗತಿಗಳನ್ನು ಕೂಡ ನಿವಾರಣೆ ಮಾಡುವಂತಹ ಮಹಾಕಾಳಿ ಸ್ವರೂಪಗಳು, ಅಂತಃಕರಣದಲ್ಲಿರುವಂತಹ ಬಹಿರಂಗದಲ್ಲಿರುವಂತಹ ಎಲ್ಲ ಶತ್ರುಶಕ್ತಿಯನ್ನು ನಿವಾರಣೆ ಮಾಡುವಂಥವಳು ಮಹಾಕಾಳಿ ಸ್ವರೂಪದಿಂದ ತಾಮಸಿ ಗುಣವನ್ನು ಹೊಂದಿಕೊಂಡು ಎಲ್ಲ ರೀತಿಯಾದಂತಹ ಶತ್ರುಗಳನ್ನು ಕೂಡ ನಾಶ ಮಾಡ್ತಾ ಇರ್ತಾಳೆ ಮಹಾಕಾಳಿ ಎಂಬುದಾಗಿ ಅವಳನ್ನು ಆರಾಧನೆ ಮಾಡಿದ್ದೇವೆ. ಈ ಮಂಡಲದಲ್ಲಿ ಈ ದೀಪದಲ್ಲಿ ಈ ದಿವಸ ಅರ್ಚನೆಯನ್ನು ಮಾಡಿದ್ದೇವೆ. 2ನೆಯ ಸ್ವರೂಪ ಮಹಾಲಕ್ಷ್ಮೀ ಸ್ವರೂಪ, ರಜೋಗುಣೋಪೇತೆಯಾಗಿ ಸದಾಕಾಲವೂ ಕೂಡ ನಮ್ಮ ಜೀವನಕ್ಕೆ ಬೇಕಾದಂತಹ ಆರೋಗ್ಯ ಐಶ್ವರ್ಯವೇ ಮೊದಲಾದಂತಹ ಸಕಲ ಸಂಪತ್ತನ್ನು ಕಾಲಕಾಲಕ್ಕೆ ಅನುಗ್ರಹ ಮಾಡುವಂತಹ ಸ್ವರೂಪ ಮಹಾಲಕ್ಷ್ಮೀ ಸ್ವರೂಪ. ಇನ್ನು 3ನೆಯ ಸ್ವರೂಪ ಪ್ರಧಾನವಾಗಿ ಬೇಕಾಗಿರುವಂಥದ್ದು ಜ್ಞಾನ. ನಮಗೆಲ್ಲರಿಗೂ ಕೂಡ ಬಂದಿದೆಯಲ್ಲ, ತಾಯಿಯ ಜೀರ್ಣೋದ್ಧಾರ ಮಾಡಬೇಕು. ಆ ತಾಯಿಯ ಮಂದಿರವನ್ನು ಒಂದು ಭವ್ಯವಾದಂತಹ ದಿವ್ಯವಾದಂತಹ ಸುಂದರವಾದಂತಹ ಮಂದಿರವನ್ನು ಮಾಡಿ ಆ ಮಂದಿರದಲ್ಲಿ ತಾಯಿ ಕುಳಿತುಕೊಂಡು ನಮಗೆ ಅನುಗ್ರಹ ಮಾಡುವುದನ್ನು ನಾವು ಕಣ್ತುಂಬಿ ನೋಡಿಕೊಳ್ಳಬೇಕು ಅಂತ ನಮಗೆ ಬಂದಿದೆಯಲ್ಲ, ಅದು ಸರಸ್ವತಿ ಅನುಗ್ರಹ, ಜ್ಞಾನದ ಅನುಗ್ರಹ. ಆ ತಾಯಿ ಸರಸ್ವತಿ ನಮಗೆ ಸುಜ್ಞಾನವನ್ನು ಕೊಡುವಂಥವಳು. ಎಷ್ಟೋ ಸಲ ಸಂಪತ್ತು ಬಂದಾಗ ಸಂಪತ್ತಿನ ವಿನಿಯೋಗಕ್ಕೆ ದಾರಿ ಗೊತ್ತಾಗದೇ ಇರುವಂತಹ ಕಾಲಕ್ಕೆ ಸರಸ್ವತಿಯ ಅನುಗ್ರಹ ಬೇಕು. ಸರಸ್ವತಿಯ ಅನುಗ್ರಹ ಇದ್ದವನು ಮಾತ್ರ ಹೊಂದಿಕೊಂಡಂತಹ ದೈವ ಪ್ರಾಪ್ತದಿಂದ ದೈವಬಲ ಪ್ರಾಪ್ತವಾಗಿ ಬಂದಿರುವಂತಹ ಸಂಪತ್ತನ್ನು ಒಳ್ಳೆಯ ವಿನಿಯೋಗಕ್ಕೆ ಬೇಕಾಗಿರುವಂತಹ ದಾರಿಯನ್ನು ಅವಳು ಬೆಳಕಾಗಿ ತೋರಿಸ್ತಾಳೆ. ಇನ್ನು ದುರ್ಗೆ ಅಂತ ಹೇಳಿದರೆ ಅಗ್ನಿಯೇ ಅವಳ ಮೂಲ ಸ್ವರೂಪ. ಹಾಗಾಗಿ ಪಂಚಾಗ್ನಿಗಳಿಂದ ಆರಾಧನೆಯನ್ನು ಮಾಡಿದ್ದೇವೆ. ಅಗ ನಯತೀತ್ಯಗ್ನಿ, ಇದು ತಟಸ್ಥವಾಗಿದೆ. ಈಗ ಇದಕ್ಕೆ ಸ್ಪಂದನಾ ಶಕ್ತಿಯನ್ನು ಮಾಡಬೇಕು ಅಂತ ಹೇಳಿದರೆ ಅಗ್ನಿ ಬೇಕು. ಅಗ್ನಿ ಅಂತ ಹೇಳಿದರೆ ಸ್ಪಂದನಾ ಶಕ್ತಿಯನ್ನು, ಚಲಿಸುವಂತಹ ಶಕ್ತಿಯನ್ನು ಮಾಡುವಂಥದ್ದು. ಇಂತಹ ತಟಸ್ಥವಾದಂತಹ ದೇವಿಯ ಮಂದಿರ, ತಟಸ್ಥಾಗಿದ್ದರೆ ನೀವು ಬರಲಿಲ್ಲ ಅಂತ ಅರ್ಥ ಅಲ್ಲ. ಈ ಮಂದಿರಕ್ಕೆ ಅಭಿವೃದ್ಧಿಗೆ ಬೇಕಾದಂತಹ ಯಾವ ವಿಚಾರಗಳು ತಟಸ್ಥವಾಗಿದೆಯೋ ಅದನ್ನು ಸ್ಪಂದಿಸುವುದಕ್ಕೆ ಬೇಕಾದಂತಹ ಅಗ್ನಿಗಳಿಂದ ಪಂಚದುರ್ಗಾ ಪ್ರಕೀರ್ತಿತಾ ಎಂಬಂತೆ 5 ದುರ್ಗೆಯರ ಪ್ರತೀಕವಾಗಿ 5 ಅಗ್ನಿಗಳನ್ನು ಬೆಳಗಿಸಿಕೊಂಡು ಆ ದೇವರಿಗೆ ಮನೆಯ ಪ್ರಾಯದಲ್ಲಿ ಮಂಡಲವನ್ನು ರಚಿಸಿಕೊಂಡು ಆ ತಾಯಿಗೆ ಆರಾಧನೆಯನ್ನು ಮಾಡಿದ್ದೇವೆ. ತಾಯಿ ಯಾತವೇದಸೇ ಸುನವಾಮ ಸೋಮ ಮರಾತೀಯತೋ ನಿದಹಾತಿ ವೇದ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುನೃತಾತ್ಯಗ್ನಿ. ಸಾಗರದಲ್ಲಿ ಸಮುದ್ರದಲ್ಲಿ ಯಾರು ಕೂಡ ದೋಣಿಯನ್ನು ದಾಟುವಂತಹ ಸಾಹಸ ಮಾಡುವುದಿಲ್ಲ. ಪ್ರತಿಯೊಬ್ಬನ ಜೀವನ, ಪ್ರತಿಯೊಬ್ಬನ ಸಂಸಾರ ಎನ್ನುವಂಥದ್ದು ಬೃಹತ್ತಾದಂತಹ ಸಾಗರ ಅದು. ಆ ಸಾಗರದಲ್ಲಿ ತಾಯಿ ದೋಣಿಯಿಂದ ದಾಟುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬರುವಂತಹ ಅಲೆಗಳು ಎನ್ನುವಂತಹ ಕಷ್ಟಗಳಿಂದ ಈ ನದಿನ್ಯಾರಮ್ಮ ನಮ್ಮನ್ನು ರಕ್ಷಿಸುವಂಥವಳು. ಹಾಗಾಗಿ ತ್ವಾಮಹಂ ಶರಣಂ ಪ್ರಪದ್ಯೆ ತಾಮಗ್ನಿವರ್ಣಾಂ ತಪಸಾಗ್ರಂತೀಂ ವೈರೋಚನೀಂ ಕರ್ಮ ಫಲೇಶು ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ತಾಯಿ ಶರಣಾಗಿದ್ದೇನೆ, ಸಂಪೂರ್ಣ ಶರಣಾಗಿದ್ದೇನೆ. ನಮ್ಮ ದೇಹ ಬಗ್ಗಿದ್ರೆ ಸಾರದು, ನಮ್ಮ ಮನಸ್ಸುಗಳು, ನಮ್ಮ ಇಂದ್ರಿಯಾದಿಗಳು ಎಲ್ಲವೂ ಕೂಡ ಬಗ್ಗಿಗೆ ನಮ್ಮಲ್ಲಿರುವಂತಹ ಅಹಂಕಾರವೆಲ್ಲವನ್ನು ಕೂಡ ತಾಯಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿದರೆ, ಕೇವಲ ದೇಹ ಬಗ್ಗೆ ತಲೆಯಲ್ಲಿ ಅಹಂಕಾರವೇ ಇದ್ದರೆ ಆ ತಾಯಿಯ ಅನುಗ್ರಹ ನಮಗೆ ಸಾಧ್ಯ ಇಲ್ಲ. ಸಂಪೂರ್ಣ ಶರಣಾಗತರಾಗಿ ಆ ತಾಯಿಯ ಆರಾಧನೆಯನ್ನು ವೈಭವದಿಂದಲೂ ಇನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದಲೂ ಈ ಕ್ಷೇತ್ರದಲ್ಲಿ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾಗಿ ಈ ಕ್ಷೇತ್ರದಲ್ಲಿ ನೆರೆಯೂರಿ ಈ ಕ್ಷೇತ್ರದ ಹಿಂದಿನ ಮಾರ್ಗದರ್ಶಕರಾದಂತಹ ದಿಗ್ದರ್ಶಕರಾದಂತಹ ಗುರು ಪರಂಪರೆಯಿಂದ ಬಂದಂತಹ ಗುರುಗಳು ಈ ಕ್ಷೇತ್ರದಲ್ಲಿ ಮೂಕಾಂಬಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಮೂಕಾಂಬಿಕೆಯ ಅನುಗ್ರಹ ವಿಶೇಷದಿಂದ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ದೇವತಾರಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ವ್ಯಕ್ತಿಗಳು ಕೂಡ ಪ್ರಧಾನ. ಒಂದು ಯಾವ ವ್ಯಕ್ತಿಯಲ್ಲಿ ನೀವು ಮಾಡಿಸ್ತೇನೆ ದುರ್ಗಾ ಪೂಜೆ ಅದು ಕೂಡ ಪ್ರಧಾನವಾಗಿರುತ್ತದೆ. ಶಾಸ್ತ್ರ ಹೇಳುವಂಥದ್ದು ನಾನಲ್ಲ, ಮಾಡುವಂತಹ ವ್ಯಕ್ತಿ ಅಂತಃಕರಣ ಶುದ್ಧದಿಂದಲೂ ಮನಸ್ಸು ಶುದ್ಧದಿಂದಲೂ ಕೂಡ ಮಾಡಬೇಕು ಅಂತಹ ಶುಚಿರ್ಭೂತವಾದಂತಹ ಅತ್ಯಂತ ಒಳ್ಳೆಯ ಮನಸ್ಸಿರುವಂತಹ ಗಣರಾಜ ಭಟ್ಟರ ನೇತೃತ್ವದಲ್ಲಿ ಈ ದೇವತಾರಾಧನೆಯನ್ನು ಮಾಡಿಸಿದ್ದೀರಿ. ಹಾಗಾಗಿ ನಿಸ್ಸಂಶಯವಾಗಿ ಕೂಡ ಈ ಕರ್ಮಕ್ಕೆ ಫಲ ಎನ್ನುವಂಥದ್ದು ಖಂಡಿತವಾಗಿ ಬರ್ತದೆ ಅಂತ ನಮಗೆ ವರ್ಷಧಾರೆ ತಿಳಿಸಿಕೊಟ್ಟಿದೆ. ಆ ರೀತಿಯಾಗಿ ಆ ಜಗನ್ಮಾತೆ ಮೂಕಾಂಬಿಕೆ ಮನಸ್ಸನ್ನು ಮಾಡಿ
ತನ್ನ ದೃಷ್ಟಿಯನ್ನು ಸಂಪೂರ್ಣವಾಗಿ ನಿಮ್ಮ ಮೇಲೆ ದಯ ತೋರಿಸಿ ಈ ಕ್ಷೇತ್ರವನ್ನು ಶೀಘ್ರಾತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ಭಕ್ತಾದಿಗಳೆಲ್ಲರೂ ಕೂಡ ಐಕಮತ್ಯದಿಂದ ಪ್ರೀತಿ ವಿಶ್ವಾಸದಿಂದ ಕರ್ತ ಕಾರಯಿತಾಚ ಪ್ರೇರಕ ಸ್ನಾನಮೋದಕ ನೆನಪಿಟ್ಟುಕೊಳ್ಳಿ. ಒಂದು ಬ್ರಹ್ಮಕಲಶ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿ ಅಲ್ಲಿ ಅಧ್ಯಕ್ಷನು ಉಪಾಧ್ಯಕ್ಷನು ಕಾರ್ಯದರ್ಶಿಯೋ ಖಜಾಂಚಿ ಯಾರಿದ್ದರೂ ಕೂಡ ಎಲ್ಲರಿಗೂ ಕೂಡ ಅಧ್ಯಕ್ಷನಿಗೆ ಜಾಸ್ತಿ ಫಲ, ಕಾರ್ಯದರ್ಶಿಗೆ ಕಡಿಮೆ ಫಲ, ಇನ್ನು ಯಾರೋ ಹೊರಗೆ ಕೆಲಸ ಮಾಡಿದವನಿಗೆ ಕಡಿಮೆ ಫಲ ಅಂತ ಖಂಡಿತ ಇಲ್ಲ. ದೇವ ಪರ್ಜನ್ಯವದ್ರಷ್ಟಭ್ಯ ಮಾಡಿದಂತಹ ಎಲ್ಲರಿಗೂ ಕೂಡ ಫಲ ಎನ್ನುವಂಥದ್ದು ಸಮಾನವಾಗಿ ದೇವರು ಕೊಡ್ತಾರೆ ಅಂತೆ. ಹಾಗಾಗಿ ಕರ್ತ ಕಾರಯಿತಾಚ ಮಾಡಿದಂತಹ ನಮಗೆ ಎಣ್ಣೆ ರೇರಿಗೆ ಕಾಸು ಕೊರಬೇಕು, ದಕ್ಷಿಣೆ ಕೊರಬೇಕಾ ಇಲ್ಲ. ನೀವು ದಕ್ಷಿಣೆ ಕೊಟ್ಟರೂ ಕೂಡ ಕರ್ಮದ ಫಲ ನಮಗೆ ಇದ್ದೇ ಇದೆ. ನೀವು ಇಲ್ಲ ಬೇಡ ಅಂತ ಹೇಳಿದ್ರು ಕೂಡ ನಾವು ಮಾಡಿದಂತಹ ನಾವು ಒಳ್ಳೆಯ ರೀತಿಯಿಂದ ಮಾಡಿದರೆ ಆ ಕರ್ಮದ ಫಲ ನಮಗೆ ಒಂದೇ ಬರ್ತದೆ. ನೀವು ಬೇಡ ಹೇಳಿದ್ರು ಕರ್ತ ಕಾರಯಿತ ಮಾಡಿಸಿದಂತಹ ನೀವುಗಳು ಪ್ರೇರಕ, ಹಿಂದಿನಿಂದ ಯಾರೋ ಎದುರಿಗೆ ಬರುವುದಿಲ್ಲ, ಹಿಂದಿನಿಂದ ಯಾರೋ ಪ್ರೇರೇಪಣೆಯನ್ನು ಕೊಡ್ತಾ ಇದ್ದಾರೆ, ಅನುಮೋದನೆಯನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಅದೆಲ್ಲವನ್ನು ಕೂಡ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇವರಿಗೆಲ್ಲರಿಗೂ ಕೂಡ ಲಕ್ಷಾಧಿಪತಿಗೂ ಕೋಟಿಪತಿಗೂ ಭಿಕ್ಷಾಧಿಪತಿಗೂ ಭಗವಂತ ಒಳ್ಳೆಯ ರೀತಿಯಾದಂತಹ ಫಲವನ್ನು ಅನುಗ್ರಹವನ್ನು ಮಾಡ್ತಾನೆ ಅಂತೆ. ಹಾಗಾಗಿ ಆ ಜಗನ್ಮಾತೆ ಮೂಕಾಂಬಿಕೆ ಕರುಣೆ ತೋರಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ತ್ರಿಗುಣಾತ್ಮಿಕೆಯಾಗಿ ಇಲ್ಲಿ ತಟಸ್ಥವಾಗಿರುವಂತಹ ಯಾವ ವಿಚಾರಗಳು ಯಾವ ವಿಷಯಗಳಿದೆ ಜೀರ್ಣೋದ್ಧಾರದ ವಿಷಯದಲ್ಲಿ ಸ್ಪಂದನಾಶಕ್ತಿಯನ್ನು ಶೀಘ್ರಾತಿ ಶೀಘ್ರದಲ್ಲಿ ಅನುಗ್ರಹಿಸಿ ಎಲ್ಲರೂ ಕೂಡ ಐಕಮತ್ಯದಿಂದ ಪ್ರೀತಿ ವಿಶ್ವಾಸದಿಂದ ನಮ್ಮ ತಾಯಿಯ ಮಂದಿರ ನಮ್ಮ ಮಂದಿರ ಎನ್ನುವಂತಹ ಭಾವನೆಯಿಂದ ಈ ಕ್ಷೇತ್ರವನ್ನು ಶೀಘ್ರಾತಿ ಶೀಘ್ರದಲ್ಲಿ ಜೀರ್ಣೋದ್ಧಾರವನ್ನು ಮಾಡಿ ಆ ತಾಯಿ ಮೂಕಾಂಬಿಕೆಯ ಪುನಃ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಳ್ಳುವಂತಹ ಯೋಗ ಸೌಭಾಗ್ಯ ನಮ್ಮ ಕಾಲದಲ್ಲಿಯೇ ತಾಯಿ ದೇವಿ ನಮಗೆ ಅನುಗ್ರಹ ಮಾಡಿಕೊಡಲಿ. ಆ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು, ಪ್ರತಿಯೊಬ್ಬರು ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭ್ಯುದಯವನ್ನು, ಅಭಿವೃದ್ಧಿಯನ್ನು, ಪ್ರತಿಯೊಬ್ಬನು ಮನೆಯಲ್ಲಿರುವಂತಹ ಮಕ್ಕಳಿಗೂ ಸಮಸ್ತ ವಿದ್ಯಾ ಪಾರಂಗತರಾಗಿ ಸನ್ಮಾರ್ಗದ ಜೀವನವನ್ನು ಅನುಗ್ರಹ ಮಾಡಿಕೊಟ್ಟು ನಿಮ್ಮೆಲ್ಲರವನ್ನು ಎಲ್ಲರ ಕುಲ ಸಂಸಾರವನ್ನು ಉದ್ಧರಿಸಿ ಬೆಳಗುವಂತಹ ಪುಣ್ಯಭಾರ ಈ ದಿವಸ ಆರಾಧನೆ ಮಾಡುವಂತಹ ಆಗಿರುವಂತಹ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯ ಪಾದಾರವಿಂದಕ್ಕೆ ಹಾಗೂ ಈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಈ ಪುಣ್ಯ ಮಣ್ಣಿನಲ್ಲಿ ಸದಾಕಾಲವೂ ಕೂಡ ಅನುಗ್ರಹಿತಳಾಗಿರುವಂತಹ ಸಪರಿವಾರ ಸಹಿತಳಾದಂತಹ ಮೂಕಾಂಬಿಕೆಯ ಅಡಿದಾವರಿಗೆ ಸೇರಿದ್ದು ಎಂಬುದಾಗಿ ನಾವೆಲ್ಲರೂ ಕೂಡ ಶರಣಾಗತರಾಗಿ ಕೈಜೋಡಿಸಿ ಶರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಎಲ್ಲರೂ ಕೈ ಜೋಡಿಸಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಸರ್ವಮಂಗಲಮಾಂಗಲ್ಯೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಸಮರ್ಪಯಾಮಿ ಯಾನಿಕಾನಿ ಜಪಾಪಾನಿ ಕಾಲಿಕಾನಿ ದೃಶ್ಯಂತಿ ಪ್ರದಕ್ಷಿಣೆ ಸಮರ್ಪಯಾಮಿ. ಗದಾಧಿನಿ ಅಂತ ಅಸ್ತ್ರಾಯುಧಕ್ಕೆ ತೀರಸ್ಮಾನ್ ರಕ್ಷಣಮತಃ. ಅವಿರ್ದ ಬೊಕ್ಕ ಪ್ರಸಾದ ವಿತರಣೆ, ಅನ್ನ ಪ್ರಸಾದ ವಿತರಣೆ ನಡೆದಳು.
ನಮ್ಮ ಆತ್ಮೀಯರು ಒಳ್ಳೆಯ ವಿಶೇಷಪಟ್ಟ ಶಿಷ್ಯರು ಹಾಗೆ ನಮ್ಮ ಆತ್ಮೀಯರು ಹೌದು. ಹಾಗೆ ಮುಖಾಂತರವಾಗಿ ತಾಯಿಯ ಸನ್ನಿಧಿಯ ನಮಸ್ಕಾರ ಸೂಚನೆ ಪ್ರಕಾರ ಯಾವುದೇ ಒಂದು ಸೂಚನೆಯನ್ನು ಹಾಗೆ ಸೂಚನೆಯನ್ನು ಕೊಟ್ಟಂತಹ ಪ್ರಕಾರವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಮಾರಕವಾದಂಥ ಯಾವುದೇ ಶಕ್ತಿಗಳಿವೆ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ದುರ್ಗಾ ಪರಮೇಶ್ವರಿ ಪ್ರೀತ್ಯರ್ಥವಾಗಿ ದೇವಶಕ್ತಿದ್ದಾಗ ಮಾತ್ರ ನಾವು ಚಾರ್ಜ್ ಇದ್ದರೆ ಮಾತ್ರ ನಾವು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಹಾಗೆ ಎಷ್ಟೇ ದೊಡ್ಡ ಮೊಬೈಲ್ ಚಾರ್ಜ್ ಇಲ್ಲ ಇದೆ ಏನು ಪ್ರಯೋಜನ. ಹಾಗೆ ದೇವಸ್ಥಾನ ಅನ್ನುವಂತಹ ಅಭಿವೃದ್ಧಿಗೆ ಮಾರಕವಾದಂತಹ ಯಾವುದೇ ದುಷ್ಟ ಶಕ್ತಿಗಳು ಇದೆಲ್ಲವನ್ನು ದೂರೀಕರಿಸಿ ಆ ಭಗವಂತನ ಅನುಗ್ರಹವನ್ನು ಪ್ರಾಪ್ತ ಮಾಡಿದ್ದಾರೆ. ಇದೆಲ್ಲ ನಾವು ಅವಲೋಕನ ಮಾಡುವಂತಹ ಯಾವ ಪೂಜೆಯನ್ನು ಅವಲೋಕನ ಮಾಡಬೇಕು. ಆದರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ನಾವು
ಪೊರ್ತು ಶ್ರೀ ಕಿರಾತರುದ್ರ ವನದುರ್ಗ ದೇವಸ್ಥಾನದ ಚಿಕ್ಕಮೇಳ ಯಕ್ಷಗಾನ ಮಂಡಳಿದಕ್ಲಿರ್ದು ಯಕ್ಷಗಾನ ಬಯಲಾಟ ಪ್ರದರ್ಶನ.